ನಾವು ಪ್ರತಿದಿನ ನಮಗೆ ಗೊತ್ತಿಲ್ಲದ ಹಾಗೆ ಎರಡು ವಿಷಕಾರಿ ಆಹಾರಗಳನ್ನ ತಿಂತಾ ಇದ್ದೀವಿ. ಒಂದು ಮೈದಾ, ಇನ್ನೊಂದು ಸಕ್ಕರೆ. ಹೌದು, ಇವುಗಳನ್ನ ತಿನ್ನೋದ್ರಿಂದ ಬರುವ ದಿನಗಳಲ್ಲಿ ನಮಗೆ ಆಘಾತ ಕಾದಿರುವುದು ಗ್ಯಾರಂಟಿ. ಆದ್ರೆ ವಿಚಿತ್ರ ಏನಂದ್ರೆ ಈ ಎರಡು ವಸ್ತುಗಳಿಂದ ಮಾಡಿದಂತಹ ಆಹಾರ ಅಥವಾ ತಿಂಡಿಯಾಗಲಿ ತುಂಬಾನೇ ರುಚಿಕರಾಗಿರುತ್ತದೆ ಹಾಗೂ ನೋಡಲು ಕೂಡ ಸುಂದರವಾಗಿರುತ್ತದೆ. ಆದರೆ ಈ ಎರಡು ಪದಾರ್ಥಗಳು ತುಂಬಾನೇ ಡೇಂಜರಸ್ ಅಂತ ವೈದ್ಯರು ಹಾಗೂ ತಜ್ಞರು ಕೂಡ ಸಲಹೆ ಕೊಡುತ್ತಾನೆ ಇರುತ್ತಾರೆ. ಅಷ್ಟಕ್ಕೂ ಈ ಮೈದಾ ಮತ್ತು ಈ ಸಕ್ಕರೆ ಹೇಗೆ ತಯಾರಾಗುತ್ತದೆ ಅನ್ನುವ ವಿಷಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನೀವು ಈ ವಿಷಯ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡುತ್ತೀರಾ. ಹೌದು, ಮೈದಾ ಹಿಟ್ಟನ್ನ ನಾವು ದಿನನಿತ್ಯ ಬಳಸುವಂತಹ ಗೋಧಿಯಿಂದ ತಯಾರಿಸಲಾಗುತ್ತದೆ. ಈ ಗೋಧಿಯಿಂದ ಮಾಡುವಂತಹ ಚಪಾತಿಯನ್ನು ನಾವು ಪ್ರತಿನಿತ್ಯ ಸೇವಿಸುತ್ತೇವೆ ಹಾಗೂ ನಾವು ಶಕ್ತಿವಂತರಾಗುತ್ತೇವೆ ಕೂಡ. ಹಾಗೆಯೇ ಗೋಧಿಯಿಂದ ಸಂಸ್ಕರಿಸಿದ ರೂಪವೇ ಈ ಮೈದಾ ಹಿಟ್ಟು. ಗೋಧಿ ಕಾಳುಗಳನ್ನ ಸಾಮಾನ್ಯವಾಗಿ ಆಂತರಿಕ ಹಾಗೂ ಬಾಹ್ಯವಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ನಂಬರ್ 1, ಬ್ರೌನ್ ಎನ್ನುವ ಭಾಗ. ಇದು ನಾರು ಸಹಿತವಾದ ಅತ್ಯಧಿಕ ಪೋಷಕಾಂಶ ಹಾಗೂ ಜೀವಸತ್ವ, ಮೇದಾತ್ಮ ಖನಿಜಗಳನ್ನು ಸಮೃದ್ಧವಾಗಿ ಹೊಂದಿರುವಂತಹ ಗಟ್ಟಿಯಾದಂತಹ ಹೊರಗಿನ ಭಾಗವಾಗಿದೆ. ಎರಡನೆಯ ಭಾಗ ಜರ್ಮ್. ಇದು ಗೋಧಿಯ ಒಳಗಿನ ಭಾಗವಾಗಿದ್ದು ಮೊಳಕೆ ಒಡೆಯಲು ಸಹಾಯವಾಗುವಂತಹ ವಿಟಮಿನ್ ಇ, ಚರ್ಮಕ್ಕೆ ಒಳ್ಳೆಯದಾಗುವಂತಹ ಪೋಲಿಕ್ ಆಸಿಡ್ ಹಾಗೂ ಅಗತ್ಯ ಪೋಷಕಾಂಶಗಳು ಈ ಜರ್ಮ್ ನಲ್ಲಿ ಇರುತ್ತವೆ. ಮೂರನೆಯ ಭಾಗ ಹಾಗೂ ಒಳಗಿನ ಭಾಗ, ಇದನ್ನ ಎಂಡೋಸ್ಟರ್ಮ್ ಎಂದು ಕರೆಯುತ್ತಾರೆ. ಈ ಭಾಗವು ಅತ್ಯಧಿಕ ದೊಡ್ಡದಾಗಿದ್ದು 80%ಕ್ಕಿಂತ ಹೆಚ್ಚು ಪಿಷ್ಟ ಹಾಗೂ ಕಾರ್ಬೋಹೈಡ್ರೇಟ್ ನಿಂದ ಆವೃತ್ತಗೊಂಡಿದೆ. ಆದ್ರೆ ಗೋಧಿಯಿಂದ ತಯಾರಾಗುವಂತಹ ಪ್ರೊಸೆಸ್ ಗೋಧಿ ಹಿಟ್ಟನ್ನ ಹಾಗೂ ಮೈದಾ ಹಿಟ್ಟನ್ನ ಬೇರೆ ಬೇರೆ ಮಾಡುತ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ. ಆಯಾ ಭಾಗಗಳನ್ನು ಬೇರ್ಪಡಿಸಿ ಗೋಧಿ ಹಿಟ್ಟನ್ನ ಹಾಗೂ ಮೈದಾ ಹಿಟ್ಟನ್ನ ಬೇರೆ ಬೇರೆ ಮಾಡಿ ಅವುಗಳನ್ನ ಸಂಸ್ಕರಿಸಿ ಮಾರುಕಟ್ಟೆಯಲ್ಲಿ ಬಿಡಲಾಗುತ್ತದೆ. ಅಂತಹದೇ ಇದು ಮೈದಾ. ಮೈದಾಗಳಲ್ಲೂ ಕೂಡ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಬಿಳುಪಾಗಿರುವ ಮತ್ತು ಹಳದಿ ಮಿಶ್ರಿತ ಬಿಳಿ ಬಣ್ಣದಿಂದ ಕೂಡಿದ್ದು ಇವುಗಳು ಕೇವಲ ಉತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿವೆ. ಮೈದಾ ತಯಾರಿಸುವ ಗಿರಣಿಗಳು ಹಾಗೂ ಗೋಧಿ ಹಿಟ್ಟನ್ನು ತಯಾರಿಸುವ ಗಿರಣಿಗಳು ಬೇರೆ ಬೇರೆಯಾಗಿವೆ. ನಿಮಗೆ ಹೆಚ್ಚಾಗಿ ಗೋಧಿ ತಯಾರಿಸುವಂತಹ ಗಿರಣಿಗಳು ನಿಮ್ಮ ಗಲ್ಲಿಗಳಲ್ಲೂ ಸಿಗುತ್ತವೆ. ಆದ್ರೆ ಮೈದಾ ಹಿಟ್ಟು ತಯಾರಿಸುವ ಗಿರಣಿಗಳು ನಿಮಗೆ ಹೆಚ್ಚಾಗಿ ಸಿಗುವುದಿಲ್ಲ. ಮೈದಾ ಹಿಟ್ಟನ್ನು ತಯಾರಿಸಲು ಮೊದಲಿಗೆ ಗೋಧಿ ಹಿಟ್ಟನ್ನು ಸ್ವಚ್ಛವಾಗಿ ದೊಡ್ಡ ಟ್ಯಾಂಕರ್ಗಳಲ್ಲಿ ತೊಳೆಯಲಾಗುತ್ತದೆ. ಯಾಕಂದ್ರೆ ಗೋಧಿಯಲ್ಲಿರುವ ಕೆಲವು ಗಲೀಜುಗಳನ್ನು ಇದು ಕ್ಲೀನ್ ಮಾಡಲು ಸಹಾಯ ಮಾಡುತ್ತದೆ. ಆಮೇಲೆ ಇವುಗಳನ್ನ ಸರಿಯಾಗಿ 2 ಅಥವಾ 3 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ. ಹೀಗೆ ಒಣಗಿದ ಗೋಧಿಯನ್ನು ಮೈದಾ ಮಾಡುವ ಗಿರಣಿಯಲ್ಲಿ ಹಾಕಲಾಗುತ್ತದೆ. ಈ ಗಿರಣಿ ಮಾಡುವ ಮುಖ್ಯ ಕೆಲಸವೇನೆಂದ್ರೆ ಗೋಧಿಯ ಮೇಲಿನ ಸಿಪ್ಪೆಯನ್ನು ತೆಗೆದು ಬೀಸಾಕುತ್ತದೆ. ಆದ್ರೆ ನಿಮಗೆ ಗೊತ್ತಿರಲಿ, ಗೋಧಿಯಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶ ಇರುವುದೇ ಈ ಗೋಧಿಯ ಸಿಪ್ಪೆಯಲ್ಲಿ. ಇದರಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ಹಾಗೂ ಇತರ ವಿಟಮಿನ್ಗಳು ಹೆಚ್ಚಾಗಿ ಈ ಸಿಪ್ಪೆಯಲ್ಲೇ ಇರೋದು. ಹೀಗೆ ಈ ಸಿಪ್ಪೆಯ ಮೊದಲ ಭಾಗ ಹಾಗೂ ಅದರ ಕೆಳಗಿನ ಭಾಗವನ್ನು ತೆಗೆದಾಗ ಗೋಧಿಯ ಒಳಗಡೆ ಒಂದು ಬಿಳಿ ಆಕಾರದ ಪಿಷ್ಟ ಸಿಗುತ್ತದೆ. ನಿಜ ಹೇಳಬೇಕೆಂದ್ರೆ ಇದನ್ನ ನಾವು ಗೋಧಿಯ ಹೃದಯ ಎಂದು ಕೂಡ ಕರೆಯಬಹುದು. ಆದ್ರೆ ಇದು ಅಷ್ಟೇ ಡೇಂಜರಸ್ ಆಗಿರುತ್ತದೆ. ಈ ರೀತಿ ಗೋಧಿಯನ್ನು 2 ಭಾಗಗಳನ್ನಾಗಿ ಮಾಡಲಾಗುತ್ತದೆ. ಆಂತರಿಕ ಭಾಗ ಅಂದ್ರೆ ಒಳಗಿನ ಭಾಗ ಹಾಗೂ ಹೊರಭಾಗವನ್ನು ಬೇರೆ ಬೇರೆಯಾಗಿ ಮಾಡಲಾಗುತ್ತದೆ. ಮೇಲಿನ ಭಾಗದಲ್ಲಿ ಸಿಗುವಂತಹ ಸಿಪ್ಪೆ ಹಾಗೂ ಅದರ ಕೆಳಗಿರುವಂತಹ ಇನ್ನೊಂದು ಲೇಯರ್ ಅನ್ನು ಬಳಸಿ ರವೆಯನ್ನ ತಯಾರಿಸಲಾಗುತ್ತದೆ. ಇದನ್ನು ನೀವು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ದಪ್ಪ ರವೆ ಅಂದ್ರೆ ಬನ್ಸಿ ರವೆ ಎಂದು ಕೂಡ ಇದನ್ನ ಕರೆಯಲಾಗುತ್ತದೆ ಹಾಗೂ ದೊರೆಯುತ್ತದೆ. ಇದನ್ನು ಹೆಚ್ಚಾಗಿ ನಾವು ಪ್ರತಿನಿತ್ಯ ನಮ್ಮ ಉಪಹಾರಕ್ಕೆ ಬಳಸಲಾಗುವಂತಹ ಉಪ್ಪಿಟ್ಟು ಅಥವಾ ಉಪಮಾದಲ್ಲಿ ಬಳಸಲಾಗುತ್ತದೆ. ಹೀಗೆ ಮೈದಾ ತಯಾರಾಗುವಂತಹ ಸಮಯದಲ್ಲಿ ಸಿಗುವ ಬೈ ಪ್ರಾಡಕ್ಟೇ ಈ ರವೆಯಾಗಿದೆ. ಆಮೇಲೆ ಗೋಧಿಯ ಮಧ್ಯಭಾಗದಲ್ಲಿರುವಂತಹ ಆ ಬಿಳಿ ಪಿಷ್ಟವನ್ನು ಇನ್ನೊಂದು ಗಿರಣಿಯಲ್ಲಿ ಹಾಕಿ ಬೀಸಿದಾಗ ಹೊಳೆಯುವಂತಹ ಮೈದಾ ಹಿಟ್ಟು ತಯಾರಾಗುತ್ತದೆ. ಹೀಗೆ ನಾವು ರುಚಿಯಾಗಿ ತಿನ್ನುವಂತಹ ಮೈದಾ ತಯಾರಾಗುತ್ತದೆ. ಆದರೆ ಈ ಪ್ರಾಸೆಸ್ ನಲ್ಲಿ ನಿಜವಾದ ಪೌಷ್ಟಿಕ ಅಂಶಗಳು ರವೆ ಹಾಗೂ ಗೋಧಿ ಹಿಟ್ಟಿನ ಜೊತೆ ಹೋಗಿಬಿಡುತ್ತವೆ. ಮೈದಾ ತಿನ್ನುವುದರಲ್ಲಿ ಯಾವುದೇ ಪೌಷ್ಟಿಕಾಂಶಗಳು ಇರುವುದಿಲ್ಲ. ಕೇವಲ ಇದನ್ನ ರುಚಿಗಾಗಿ ಬಳಸಲಾಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಇದರಲ್ಲಿ ಫೈಬರ್ ಅಂಶ ಕೂಡ ಇರುವುದಿಲ್ಲ. ಇದೇ ಕಾರಣ ಇದು ಡೈಜೆಸ್ಟ್ ಮಾಡಲು ಕೂಡ ಕಷ್ಟವಾಗುತ್ತದೆ. ಇದೇ ಕಾರಣ ಮೈದಾವನ್ನ ಬಳಸುವುದರಿಂದ ಇವು ಹೆಚ್ಚಾಗಿ ಕರುಳುಗಳಲ್ಲಿ ಅಂಟಿಕೊಳ್ಳುತ್ತವೆ. ಇದೇ ಕಾರಣ ಮೈದಾ ಹೆಚ್ಚಾಗಿ ಉಪಯೋಗ ಮಾಡುವ
ಮಾಡುವುದರಿಂದ ಆರೋಗ್ಯಕ್ಕೆ ಕೂಡ ಹಾನಿಕರ ಎಂದು ಹೇಳಲಾಗುತ್ತದೆ. ಹೀಗೆ ಮೈದಾ ಹೆಚ್ಚಿಗೆ ಉಪಯೋಗದಿಂದ ಮೋಷನ್ ಮಾಡಲು ಕೂಡ ಕಷ್ಟವಾಗುತ್ತದೆ. ಒಂದು ವೇಳೆ ನೀವು ಮೈದಾ ಹೆಚ್ಚಿಗೆ ಬಳಸಿದರೆ ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳು ಕೂಡ ಉಂಟಾಗುತ್ತವೆ. ಆದರೆ ಇತಿಮಿತಿಯಿಂದ ತಿಂದರೆ ಯಾವುದೇ ಹಾನಿ ಕೂಡ ಆಗುವುದಿಲ್ಲ. ಅದು ಎಲ್ಲ ಆಹಾರಗಳಿಗೂ ಕೂಡ ಸಂಬಂಧಪಟ್ಟಿದೆ. ಯಾವುದೇ ತಿಂಡಿಯನ್ನು ಅತಿಯಾಗಿ ತಿಂದರೆ ಅದು ಆರೋಗ್ಯಕ್ಕೆ ಹಾನಿಕರವೇ. ಸಿಹಿ ತಿಂಡಿಗಳು, ಸಿಹಿ ಪದಾರ್ಥಗಳು ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುತ್ತಾರೆ. ಸ್ವೀಟ್ ಪದಾರ್ಥ ತಿನ್ನುವುದರಿಂದ ನಮ್ಮಲ್ಲಿ ಸಂತೋಷದ ಹಾರ್ಮೋನ್ಸ್ಗಳು ಹೆಚ್ಚಾಗಿ ಉತ್ಪನ್ನವಾಗುತ್ತದೆ ಎನ್ನುವುದು ವೈಜ್ಞಾನಿಕ ಕಾರಣವೂ ಇದೆ. ಇದನ್ನ ಹ್ಯಾಪಿ ಹಾರ್ಮೋನ್ಸ್ ಎಂದು ಕೂಡ ಕರೆಯುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವದಲ್ಲಿ ತಯಾರಾಗುವ ಸಕ್ಕರೆ 15% ದೊಡ್ಡ ಪಾಲನ್ನ ಭಾರತದಲ್ಲಿ ತಯಾರಿಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿಯೇ 35ಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕೂಡ ಇವೆ. ಹೌದು, ಸಕ್ಕರೆಯನ್ನ ಕಬ್ಬಿನಿಂದಲೇ ತಯಾರಿಸಲಾಗುತ್ತದೆ. ಕಬ್ಬಿನ ಫ್ಯಾಕ್ಟರಿಗಳು ಹೆಚ್ಚಾಗಿ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಇರಲು ಮುಖ್ಯ ಕಾರಣ ಕಬ್ಬಿನ ಸಾಗಾಣಿಕೆ. ಕಬ್ಬನ್ನ ಕಟ್ ಮಾಡಿದ ಮೇಲೆ ಅವುಗಳನ್ನ ಜಾಸ್ತಿ ಹೊತ್ತು ಸಂಗ್ರಹಿಸಿ ಇಡಲು ಸಾಧ್ಯವಿಲ್ಲ. ಅವುಗಳನ್ನ ನೇರವಾಗಿ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿ ಮೊದಲು ಕ್ರಷ್ ಮಾಡಿ ಕಬ್ಬಿನ ರಸವನ್ನು ತೆಗೆಯುವ ಕೆಲಸ ಮಾಡಲಾಗುತ್ತದೆ. ಒಂದು ವೇಳೆ ಕತ್ತರಿಸಿದ ಕಬ್ಬನ್ನು ಹಾಗೆ ಇಟ್ಟರೆ ಅದು ಒಣಗಿ ಕೇವಲ ಸುಡುವುದಕ್ಕೆ ಮಾತ್ರ ಪ್ರಯೋಜನವಾಗುತ್ತದೆ. ಕಬ್ಬುಗಳನ್ನ ಹೊಲದಲ್ಲಿ ಒಂದು ಹಂತಕ್ಕೆ ಬೆಳೆದಾಗ ಅವುಗಳನ್ನ ಕಟ್ ಮಾಡಿ ಚಕ್ಕಡಿಯ ಮೂಲಕವೋ, ಟ್ರ್ಯಾಕ್ಟರ್ ಮೂಲಕವೋ ಅಥವಾ ಟ್ರಕ್ ಮೂಲಕವೋ ಅಲ್ಲಿಯೇ ಹತ್ತಿರದ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸಿಕೊಡಲಾಗುತ್ತದೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇವುಗಳನ್ನ ರೈತರು ತಮ್ಮ ಕೈಗಳಿಂದ ಕತ್ತರಿಸುತ್ತಾರೆ. ಇನ್ನು ಹೊರದೇಶಗಳಲ್ಲಿ ಈಗ ದೊಡ್ಡ ದೊಡ್ಡ ಕತ್ತರಿಸುವ ಕಟಿಂಗ್ ಮಷೀನ್ಗಳು ಕೂಡ ಬಂದಿವೆ. ಈಗ ಭಾರತದಲ್ಲಿಯೂ ಕೂಡ ಇತ್ತೀಚೆಗೆ ಇವು ನೀವು ಕಾಣಬಹುದು. ಹೀಗೆ ಶುಗರ್ ಫ್ಯಾಕ್ಟರಿಗೆ ಬಂದ ತಕ್ಷಣ ಮೊದಲು ಈ ಕಬ್ಬುಗಳನ್ನ ಚಾಪರ್ ಮಷೀನ್ ನಲ್ಲಿ ಹಾಕಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುತ್ತಾರೆ. ಇದನ್ನ ಚಾಪಿಂಗ್ ಪ್ರೊಸೆಸ್ ಎಂದು ಕೂಡ ಹೇಳಲಾಗುತ್ತದೆ. ಇದೇ ಸಮಯದಲ್ಲಿ ಕಬ್ಬಿಗೆ ಹೊಂದಿರುವ ಕೆಲವು ಎಲೆಗಳನ್ನ, ಗಲೀಜನ್ನ ಕೂಡ ಬೇರ್ಪಡಿಸಲಾಗುತ್ತದೆ. ಈ ರೀತಿ ಚಿಕ್ಕ ಚಿಕ್ಕ ಕಬ್ಬುಗಳನ್ನು ಕತ್ತರಿಸಿ ಆಮೇಲೆ ಬಿಸಿ ನೀರಿನಿಂದ ಸರಿಯಾಗಿ ಈ ಕತ್ತರಿಸಿದ ತುಂಡುಗಳನ್ನು ತೊಳೆಯುವ ಪ್ರೊಸೆಸ್ ಮಾಡಲಾಗುತ್ತದೆ. ಇದನ್ನ ವಾಷಿಂಗ್ ಪ್ರೊಸೆಸ್ ಎಂದು ಹೇಳಲಾಗುತ್ತದೆ. ಈ ರೀತಿ ಸ್ವಚ್ಛವಾದಂತಹ, ಕ್ಲೀನ್ ಆದಂತಹ ಚಿಕ್ಕ ಚಿಕ್ಕ ಕಬ್ಬುಗಳನ್ನ, ತುಂಡುಗಳನ್ನ ಕ್ರಷಿಂಗ್ ಮಷೀನ್ಗೆ ಹಾಕಿ ಅವುಗಳಿಂದ ಹೆಚ್ಚಿನ ಮಟ್ಟಿನ ರಸವನ್ನ ತೆಗೆಯಲಾಗುತ್ತದೆ. ಹೀಗೆ ಮಾಡುವುದರಿಂದ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ರಸವನ್ನ ಸಂಗ್ರಹಿಸಲಾಗುತ್ತದೆ ಮತ್ತು ಕಬ್ಬಿನ ಸಿಪ್ಪೆಯನ್ನ ಬೇರ್ಪಡಿಸಲಾಗುತ್ತದೆ. ಕಬ್ಬಿನ ಸಿಪ್ಪೆಗಳನ್ನ ಎಲ್ಲಿಯೂ ಎಸೆಯಲಾಗುವುದಿಲ್ಲ. ಇವುಗಳನ್ನು ಒಣಗಿಸಿ ಇವುಗಳಿಂದ ಇಂಧನ ತಯಾರಿಸಲಾಗುತ್ತದೆ. ಇದಕ್ಕೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಸಕ್ಕರೆ ತಯಾರು ಮಾಡಲು, ಬೆಲ್ಲವನ್ನು ತಯಾರು ಮಾಡಲು, ಎಷ್ಟೋ ಬಾರಿ ವಿದ್ಯುತ್ ಅನ್ನು ಕೂಡ ತಯಾರು ಮಾಡಲು ಸಿಪ್ಪೆಗಳನ್ನ ಬಳಸಲಾಗುತ್ತದೆ. ಮತ್ತೊಂದು ಮಹತ್ವದ ವಿಷಯ ಏನೆಂದರೆ ಕಬ್ಬಿನ ಸಿಪ್ಪೆಯಿಂದ ಹೆಚ್ಚಾಗಿ ಪೇಪರ್ ಅನ್ನು ತಯಾರು ಮಾಡಲು ಬಳಸುತ್ತಾರೆ. ಈ ರೀತಿ ಕಬ್ಬಿನ ರಸ ತಯಾರಿಸುವ ಹಾಗೂ ಸಿಪ್ಪೆಯನ್ನು ಬೇರ್ಪಡಿಸುವ ಯಂತ್ರವನ್ನ ಮಿಲ್ ಹೌಸ್ ಎಂದು ಕರೆಯುತ್ತಾರೆ. ಈ ರೀತಿ ಮಿಲ್ ಹೌಸ್ ನಲ್ಲಿ ತಯಾರಾದಂತಹ ಕಬ್ಬಿನ ರಸವನ್ನ ಪ್ರೊಸೆಸಿಂಗ್ ಹೌಸ್ ಮಷೀನ್ಗೆ ಸ್ಥಳಾಂತರಿಸಲಾಗುತ್ತದೆ. ಈ ಪ್ರೊಸೆಸ್ ನಲ್ಲಿ ಕಬ್ಬಿನ ರಸವನ್ನ ಪ್ರೊಸೆಸ್ ಮಾಡಲಾಗುತ್ತದೆ. ಈ ರೀತಿ ಪ್ರೊಸೆಸ್ ಹೌಸ್ ನಲ್ಲಿ ಕನಿಷ್ಠ ಪಕ್ಷ 75ರಿಂದ 80 ಡಿಗ್ರಿಯಲ್ಲಿ ಇದನ್ನ ಕುದಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ರಸಕ್ಕೆ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಕೂಡ ಮಿಶ್ರಣ ಮಾಡಲಾಗುತ್ತದೆ. ಈ ರೀತಿ ಮಾಡುವುದರಿಂದ ರಸದಲ್ಲಿರುವ ಆಸಿಡಿಟಿಯನ್ನ ಕಡಿಮೆ ಮಾಡಲಾಗುತ್ತದೆ. ಇದು ಯಾವ ರೀತಿಯ ಹಾನಿಯನ್ನು ದೇಹಕ್ಕೆ ಮಾಡುವುದಿಲ್ಲ. ಹಿಂದೆ ಕೆಲವರು ಸಕ್ಕರೆಯಲ್ಲಿ ಪ್ರಾಣಿಗಳ ಎಲುಬುಗಳನ್ನು ಕೂಡ ಬಳಸುತ್ತಿದ್ದರು. ಇದು ಕೇವಲ ಊಹಾಪೋಹಗಳಾಗಿವೆ. ಇದರಲ್ಲಿ ಯಾವುದೂ ಸತ್ಯವಿಲ್ಲ. ಇದು ಶುದ್ಧ ಸುಳ್ಳಾಗಿದೆ. ಈ ರೀತಿ ರಾಸಾಯನಿಕ ಮಿಶ್ರಿತ ರಸವನ್ನ 104ರಿಂದ 106 ಡಿಗ್ರಿಯಲ್ಲಿ ಕ್ಲಾರಿಫೈಯರ್ ನಲ್ಲಿ ಹಾಕಿ ಮತ್ತೆ ಅದನ್ನ ಹೀಟ್ ಮಾಡುತ್ತಾರೆ. ಜೊತೆಗೆ ಅಲ್ಲಿರುವ ಕೆಲವು ತ್ಯಾಜ್ಯಗಳನ್ನ ಬೇರ್ಪಡಿಸಲು ಫಿಲ್ಟರ್ ರಸಾಯನ ಕೂಡ ಮಿಶ್ರಣ ಮಾಡಲಾಗುತ್ತದೆ. ಈ ರೀತಿ ಶುದ್ಧವಾದ ಹಾಗೂ ಕ್ಲೀನ್ ಆದಂತಹ ಕಬ್ಬಿನ ರಸ ಕಂಟೈನರ್ ನಲ್ಲಿ ತೇಲುತ್ತದೆ ಹಾಗೂ ವೇಸ್ಟ್ ಪ್ರಾಡಕ್ಟ್ಗಳು ಕೆಳಗೆ ಉಳಿದುಕೊಳ್ಳುತ್ತವೆ. ಹೀಗೆ ಕ್ಲೀನ್ ಆಗಿರುವಂತಹ ರಸವನ್ನ ಇವ್ಯಾಪರೇಟರ್ ಅನ್ನುವ ಪ್ರಾಸೆಸ್ ನಲ್ಲಿ ಹಾಕಿ ಹೊಗೆ ಬರುವವರೆಗೂ ಅದನ್ನ ಬಿಸಿ ಮಾಡುತ್ತಾರೆ. ಇದರಿಂದ ಅದರಲ್ಲಿರುವ ದ್ರವಾಂಶ ಆವಿಯಾಗಿ ಹೋಗುತ್ತದೆ. ಮುಂದೆ ಅದು ಗಟ್ಟಿಯಾಗಿ ಮೊಲಾಸಸ್ ರೂಪವನ್ನ ಪಡೆದುಕೊಳ್ಳುತ್ತದೆ. ಈ ಮೊಲಾಸಸ್ ಅನ್ನ ಮತ್ತೆ ಹೀಟ್ ಮಾಡಿದರೆ ಅದರಲ್ಲಿರುವ ತೇವ ಮಾಯವಾಗಿ ಸಕ್ಕರೆಯು ಘನ ರೂಪವನ್ನ ಪಡೆದುಕೊಳ್ಳುತ್ತದೆ. ಇದನ್ನೇ ರಾ ಶುಗರ್ ಎಂದು ಕರೆಯುತ್ತಾರೆ. ಇದೇ ಸಂದರ್ಭದಲ್ಲಿ ಕಲ್ಲು ಸಕ್ಕರೆ ಹಾಗೂ ಚಿಕ್ಕ ಸಕ್ಕರೆಯನ್ನ ಬೇರ್ಪಡಿಸಲಾಗುತ್ತದೆ. ರಾ ಶುಗರ್ ಅನ್ನ 50 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮತ್ತೆ ಬಿಸಿ ಮಾಡುತ್ತಾರೆ. ಈ ರೀತಿ ಬಂದಂತಹ ಪದಾರ್ಥವನ್ನ ಬಿಳಿ ಬಣ್ಣಕ್ಕೆ ಬದಲಾಯಿಸಲು ಕೆಲವು ಆಹಾರ ಮಿಶ್ರಿತ ರಸಾಯನಗಳನ್ನ ಬಳಸುತ್ತಾರೆ. ಈ ರೀತಿ ಸಕ್ಕರೆ ತನ್ನ ಶುಭ್ರತೆಯನ್ನ ಹಾಗೂ ಕಾಂತಿಯನ್ನು ಕೂಡ ಪಡೆದುಕೊಳ್ಳುತ್ತದೆ.
ಚಿಕ್ಕ ಚಿಕ್ಕ ರತ್ನಗಳ ಹಾಗೆ ಅವು ಮಿಂಚುತ್ತವೆ. ಮುಂದೆ ಅದನ್ನ ಫಿಲ್ಟರ್ ಮಷಿನ್ಗೆ ಕಳಿಸಿ ತದನಂತರ ಅದನ್ನ ಹೀಟ್ ವೇವ್ ಮಷಿನ್ ಅಲ್ಲಿ ಹಾಕಲಾಗುತ್ತದೆ. ಮುಂದೆ ನಾವು ಬಳಸುವ ಸಕ್ಕರೆ ತನ್ನ ಮೂಲ ರೂಪವನ್ನ ಪಡೆದುಕೊಳ್ಳುತ್ತದೆ. ಈ ಸಕ್ಕರೆಯನ್ನು ಬೇರೆ ಬೇರೆ ಸೈಜಿನಲ್ಲಿ ಕತ್ತರಿಸಿ ಮಾರುಕಟ್ಟೆಯಲ್ಲಿ ಚೀಲಗಳಲ್ಲಿ ಹಾಕಿ ಅದನ್ನ ಕಳಿಸಿಕೊಡಲಾಗುತ್ತದೆ. ಆಗ ನಮ್ಮ ಅಡುಗೆ ಮನೆಗೆ ಅದು ನೇರವಾಗಿ ಸಿಗುತ್ತದೆ. ಈ ರೀತಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬನ್ನ ಬಳಸಿ ಸಕ್ಕರೆಯನ್ನ ತಯಾರಿಸಲಾಗುತ್ತದೆ. ಕಲ್ಲು ಸಕ್ಕರೆ ಕೂಡ ಇಲ್ಲಿಯೇ ತಯಾರಾಗುತ್ತದೆ. ರಾ ಶುಗರ್ ತಯಾರಿಸುವ ಸಂದರ್ಭದಲ್ಲಿ ಸಕ್ಕರೆ ಹಾಗೂ ಕಲ್ಲು ಸಕ್ಕರೆಯನ್ನ ಬೇರೆ ಬೇರೆ ಮಾಡಲಾಗುತ್ತದೆ. ರಾ ಶುಗರ್ ತಯಾರಾದ ಸಂದರ್ಭದಲ್ಲಿ ಕಬ್ಬಿನ ರಸಕ್ಕೆ ಹಾಲು ಮತ್ತು ಗಟ್ಟಿಯಾಗುವಂತೆ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಹಾಕಲಾಗುತ್ತದೆ. ಆಮೇಲೆ ಅದನ್ನ ಸಾಲಿಡ್ ರೂಪ ಪಡೆದುಕೊಳ್ಳಲು 8 ದಿನಗಳ ಕಾಲ ಒಂದು ಚೇಂಬರ್ ನಲ್ಲಿ ಗಾಳಿ ತಗುಲದಂತೆ ಕಾಪಾಡಲಾಗುತ್ತದೆ. ಈ ರೀತಿಯಾಗಿ ರಾ ಶುಗರ್ ಯಾವುದೇ ಆಕಾರವಿಲ್ಲದೆ ಕಲ್ಲು ಸಕ್ಕರೆಯಾಗಿ ಅದು ಮಾರ್ಪಡಿಸಲ್ಪಡುತ್ತದೆ. ನಿಜ ಹೇಳಬೇಕೆಂದರೆ ಸಕ್ಕರೆಗಿಂತ ಕಲ್ಲು ಸಕ್ಕರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಹೆಚ್ಚು ಕೆಮಿಕಲ್ಸ್ ಗಳನ್ನ ಬಳಸಲಾಗುವುದಿಲ್ಲ. ಇದೇ ಕಾರಣ ದೇವರ ಪ್ರಸಾದದಲ್ಲೂ ಕೂಡ ಹೆಚ್ಚಾಗಿ ಕಲ್ಲು ಸಕ್ಕರೆಯನ್ನ ಬಳಸಲಾಗುತ್ತದೆ. ಇತ್ತೀಚೆಗೆ ಕಲ್ಲು ಸಕ್ಕರೆ ಹಾಗೂ ಬೆಲ್ಲವನ್ನ ಹೆಚ್ಚಾಗಿ ನಮ್ಮ ಜನರು ಬಳಸುತ್ತಿದ್ದಾರೆ. ಕಾರಣ ಡಯಾಬಿಟಿಕ್ ಅನ್ನೋ ಒಂದು ಮಾರಣಾಂತಿಕ ಕಾಯಿಲೆ ಎಲ್ಲರಲ್ಲೂ ಹಬ್ಬುತ್ತಿದೆ. ಇದನ್ನು ತಡೆಯಲು ಕಲ್ಲು ಸಕ್ಕರೆ ಹಾಗೂ ಬೆಲ್ಲ ಬಳಸುವುದು ಸೂಕ್ತವೆನ್ನುವುದು ವೈದ್ಯರ ಸಲಹೆಯಾಗಿದೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬೇಕಲ್ಲ ಸಕ್ಕರೆ ಯಾವ ರೀತಿ ತಯಾರಾಗುತ್ತದೆ, ಕಲ್ಲು ಸಕ್ಕರೆ ಯಾವ ರೀತಿ ತಯಾರಾಗುತ್ತದೆ ಎನ್ನುವುದನ್ನ. ಮುಂದಿನ ಸಂಚಿಕೆಯಲ್ಲಿ ಈ ಥರದೇ ಅಚ್ಚರಿಯ ಮಾಹಿತಿಗಳನ್ನು ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.